ಇಂದು ಕರಾವಳಿಯಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನು ಕಳೆದ ವರ್ಷ ಕೋವಿಡ್-19 ಕಾರಣ ಕಳೆಗುಂದಿದ್ದ ಕ್ರಿಸ್ಮಸ್ ಹಬ್ಬ ಈ ಬಾರಿಯೂ ಸರಳವಾಗಿ ಆಚರಿಸಲ್ಪಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಭ್ರಮ, ಖುಷಿ, ಉಲ್ಲಾಸ ಮನೆ ಮಾಡಿದೆ. ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನಾ ಅವರು ನೆಲ್ಲಿಕಾರಿನಲ್ಲಿರುವ ಚರ್ಚಿನ ಕ್ರಿಸ್ಮಸ್ ಬಲಿಪೂಜೆಯಲ್ಲಿ ಭಾಗವಹಿಸಿ ಹಬ್ಬದ ಸಂದೇಶ ನೀಡಿದರು. ಕಳೆದ 2 ವರ್ಷಗಳಿಂದ ಕೊರೋನಾ ಮತ್ತಿತರ ಕಾರಣಗಳಿಂದ ಜನರು ಸಂಕಷ್ಟದಲ್ಲಿದ್ದು, ಇಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಪ್ರೀತಿ ಮತ್ತು ಸೇವೆಯ ಸಂದೇಶ ಹೆಚ್ಚು ಪ್ರಸ್ತುತವಾಗಬೇಕು. ಯೇಸು ಕ್ರಿಸ್ತರ ಸಂದೇಶ ಇಡೀ ಜಗತ್ತಿಗೆ ಬೆಳಕು ತೋರಿಸಿದೆ ಎಂದರು. ಇಂದು ಮಂಗಳೂರಿನ ರೊಸಾರಿಯೋ ಕೆಥೆಡ್ರಲ್ನಲ್ಲಿ ಬೆಳಗ್ಗೆ 8:15ಕ್ಕೆ ನಡೆದ ಪೂಜೆಯಲ್ಲಿ ಬಿಷಪ್ ಭಾಗಿಯಾದರು. ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲಾ ಚರ್ಚ್ಗಳಲ್ಲಿ ಸರಳವಾಗಿ ಕಾರ್ಯಕ್ರಮ ನಡೆಸಲಾಯಿತು. ಮಂಗಳೂರು ನಗರದ ಚರ್ಚ್ಗಳು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಚರ್ಚ್ಗಳನ್ನು ಹಬ್ಬದ ಸಂಭ್ರಮದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಚರ್ಚ್ ಆವರಣ, ಕ್ರೈಸ್ತರ ಮನೆಗಳು, ಪ್ರಮುಖ ಉದ್ಯಮ, ಅಂಗಡಿ, ಹೋಟೆಲ್ಗಳ ಎದುರು ಆಕರ್ಷಕ ಕ್ರಿಬ್ ಗೋದಲಿಗಳನ್ನು ನಿರ್ಮಿಸಲಾಗಿದೆ. ಕ್ರಿಸ್ಮಸ್ ಟ್ರೀ ಮತ್ತು ಅಲಂಕೃತ ನಕ್ಷತ್ರ ಗಮನ ಸೆಳೀತಾ ಇತ್ತು. ಜೊತೆಗೆ ಕ್ಯಾರಲ್ ಹಾಡುಗಳು, ಅಲಂಕಾರಗಳು ನಗರದಾದ್ಯಂತ ಕಾಣ್ತಾ ಇದ್ದಾವೆ. ಮಂಗಳೂರಿನ ಉರ್ವಾ, ಲೇಡಿ ಹಿಲ್, ಕುಲಶೇಖರ, ಮಿಲಾಗ್ರಿಸ್, ಬಾಲಯೇಸು ಸಹಿತ ಹಲವು ಪ್ರಾರ್ಥನಾ ಮಂದಿರಗಳಲ್ಲಿ ಕ್ರೈಸ್ತ ಬಾಂಧವರು ಪೂಜೆಯನ್ನ ಸಲ್ಲಿಸಿದರು. जन्माची संतोष भरीत खबर गवळ्यान दिवंक आपल्या दुतान पाठयले. तोच बाप तुमची काळजांतून तोसान भरून आनी शुभ वर्तमानाचे दूत तुमकां करूं आनी सर्व पदवेदार देवासो, बापासो आनी पुतासो आनी पवित्र आत्म्याचो आशीर्वाद तुमचे थंय देवो.